ರಕ್ತಪುಷ್ಪ ದೇಹಕೃತಿಯ ಭಕ್ತ ಬಂಧುಗಳನ್ನು ಗುರುತಿಸಿಕೊಂಡು ಕೊಡವು ಎಲ್ಲೇ ಕಾಟೆ ಗುರುಪಗಟ್ಟಿಗೆ ತಂಡವನ್ನ ಬಂಟರ ಸಂಘ ಮೈಸೂರು ಎಂದು ಪರಿಚಯಿಸ್ತಾ ಇದ್ದಾವೆ. ಮೈಸೂರು ಮತ್ತೆ ಕ್ರಮ ಸಂಖ್ಯೆ 56 56 ಬಂಟ್ ಸಂಘ ಕಾರ್ಕಳ. ಭಾವಂಜಯ ಬಂಟರ ಸಂಘ ಇದೀಗ ತನ್ನ ಗೌರವವನ್ನು ಗಣ್ಯರಿಗೆ ಸಲ್ಲಿಸಿಕೊಂಡು ಸಾಗಿ ಬರುತ್ತಿದ್ದಾರೆ. ಭಾವಂಜ ತುಳುನಾಡಿನ ಸಂಸ್ಕೃತಿ ಸಂಸ್ಕಾರಗಳನ್ನು ಪರಿಚಯಿಸುವ ನಾಮಫಲಕಗಳನ್ನು ಹೊತ್ತು ಸಾಗಿ ಬರುತ್ತಿರುವಂತಹ ಶಿರ್ವ ಕೃಷಿ ಸಂಪ್ರದಾಯಸ್ಥ ಬಂಟ ಸಮಾಜದವರು ಅಂದು ತನ್ನ ಗೌರವವನ್ನು ಗಣ್ಯರಿಗೆ ಸಲ್ಲಿಸುವ ಹೊತ್ತಿನಲ್ಲಿ ಕಂಬಳದ ಕೋಣಗಳ ಉಪಸ್ಥಿತಿಯನ್ನ ಕೂಡ ಕಂಬಳದ ಕೋಣಗಳೊಂದಿಗೆ 19ರಲ್ಲಿ ಬಂಟರ ಸಂಘ ಶಿರು ವಿಶ್ವ ಬಂಟರ ಸಮ್ಮೇಳನಕ್ಕೆ ಶುಭವನ್ನು ಕೋರುತ್ತಾ ಸಾಗಿ ಬರುತ್ತಿರುವಂತಹ ಶಿವ ಗೋಳನ್ನು ಬಿಟ್ಟು ನೆನಪಿಸಿಕೊಂಡು ಬಂಟರ ಸಂಘ ಮೂರ್ತಿ ಎಳೆಯ ಹರೆಯದ ಬಂಟಗಳನ್ನು ಒಗ್ಗೂಡಿಸಿಕೊಂಡಿರುವಂತಹ ಮೂರ್ತಿ ಕ್ರಮಾಂಕ 2ರಲ್ಲಿ